ಅದೇ ಗೋಧಿ ಮುಕ್ತಿದೆ ಕ್ಯಾಂಡಿಡೇಟ್ ಪಂದಿದೆ ಬಂದ ಒಂದು ಆವಾರ್ಡ್ ಅಂತಿದೆ ಅದನ್ನು ಒಂದು ಬರೋಣ ಬಂದಿದೆ ಅದಕ್ಕೆ ಮುಂಚಿನ ಪೂರಕ ಜನ ಇದ್ದಾರೆ ಇತ್ತೀಚಿನ ಗೈಟು ലോകത്തെ കൈപിടിച്ച് ഇത് നിൽക്കുന്ന കയറ്റം ಖಂಡಿತ ವಿನ್ ಆಗ್ಬೇಕು ಖಂಡಿತ ವಿನ್ ಆಗ್ಬೇಕು ಇದು ಬೇಲ ಮನ್ಪು ಇದು ಬೇಲ ಮನ್ಪು ಮನ್ಪೋದಲ್ಲ ಮನ್ಪು ಇಲ್ಲ ಬಂದು ಬಿಡಿಪು ಏನು ಕಾಪಾಡ್ತಾರೆ ಕೊಂಚ ಅವರಿಗೆ ಅಲ್ಲ ಹಾಕ್ಬೇಕಾ ಗೋಕರ್ಣತೆ ದಾಯ ಬುಲ್ತಂದುಲ್ಲೆ ಸಮಾಜ ಆಲಮ ಅವೇನು ಇಳ್ಕೊಳ್ಬೋದು ಇನ್ನು ಗೊಡಗಿ ಜೋಕುಲು ಮಗಲ್ಲಿ ಆ ಜಾತಿ ಈ ಜಾತಿ ಪೂರ್ವ ಎರಡು ಬ್ಯಾರಿ ಎರಡು ದಾಲಂಚಿ ಮತ್ತೊಂದು ಏಳಂಟು ಮುಚ್ಚಿ ಅಲ್ಲ ಅಪ್ಪ ಆಗ್ತದೆ ಕೋಡೆತೆ ಬತ್ತು ಉಪ್ಪುಡು ಅದಕ್ಕೆ ಬಿಡೋದು ಉಪ್ಪುಡು ಕೋಡೆ ಬೈಯ ಮುಟ್ಟಲ್ಲ ಅವಳಿ ಆದಿ ಗಂಟೆ ಮುಟ್ಟಲ್ಲ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಈ ನಮ್ಮ ದೇಶ ಕಂಡಂತಹ ಒಬ್ಬ ಪ್ರಾಮಾಣಿಕ ನಿಷ್ಕಳಂಕ ಪ್ರಬುದ್ಧ ರಾಜಕಾರಣಿಯವರು ನನ್ನ ಗುರುಗಳು ಕೂಡ ಅವರು ಈ ಬಾರಿಯ ಲೋಕಸಭಾ ಚುನಾವಣೆದು ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಸ್ಪರ್ಧಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವರನ್ನು ಯಾವಾಗಲೂ ಬಂದು ಅವರ ಮಾರ್ಗದರ್ಶನ ಪಡೆದುಕೊಳ್ತಾ ಇರ್ತೇನೆ ಬಹುಶಃ ನಾನು ಈ ರಾಜಕೀಯ ರಂಗಕ್ಕೆ ಬರಬೇಕು ಅಂತ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ನನಗೆ ಪ್ರೇರೇಪಣೆ ಅಂದರೆ ಯಾರು ಅಂತ ಕೇಳಿದರೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಜನಾರ್ದನ್ ಪೂಜಾರಿ ಅವರು ರಾಜಕೀಯ ಮಾಡಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವರಲ್ಲ ಅನ್ನೋದು ನನ್ನ ಅನಿಸಿಕೆ ಅದನ್ನು ನಾನು ಕಂಡುಕೊಂಡಿದ್ದೇನೆ ಅವರಿಂದ ನಾನು ಕೂಡ ರಾಜಕೀಯಕ್ಕೆ ಬಂದದ್ದು ರಾಜಕೀಯ ಮಾಡಬೇಕು ಅಂತಲ್ಲ ಬಡವರ ಸೇವೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ಸಾಧನ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಯಾಕಂತ ಹೇಳಿದರೆ ನಾವು ವೈಯಕ್ತಿಕವಾಗಿ ನಾವು ಎಷ್ಟು ಮಾಡಿದರೂ ಇದು ನಮಗೆ ಕೂಡ ಅಷ್ಟು ಕೈಗೂಡೋದಿಲ್ಲ ಆದರೆ ರಾಜಕೀಯ ಶಕ್ತಿ ಸಿಕ್ಕಿದರೆ ಬಡವರ ಸೇವೆ ಒಳ್ಳೆಯ ರೀತಿಯಿಂದ ಮಾಡ್ಬೋದು ಅನ್ನುವಂಥ ಒಂದು ಭಾವನೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರಿಂದ ನಾನು ಕಂಡುಕೊಂಡಿದ್ದೇನೆ ಯಾಕೆಂತ ಹೇಳಿದರೆ ಅವರು MP ಆಗಿ ಹಾಗೆ ಕೇಂದ್ರ ಸರ್ಕಾರದ ಸಚಿವರಾಗಿದ್ದಾಗ ಅವರು ಮಾಡಿಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತಿಗೂ ದೇಶಾದ್ಯಂತ ಜನಗಳು ನೆನೆತಾರೆ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ದನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ ಯಾವ ರೀತಿ ಬಡವರ ಬಗ್ಗೆ ಅವರಿಗೆ ಕಾಳಜಿ ಇತ್ತು ಬಡವರ ಒಂದು ತೊಂದರೆಗಳಿಗೆ ಯಾವ ರೀತಿಯಿಂದ ಅವರು ಸ್ಪಂದಿಸ್ತಿದ್ರು ಈ ಹೊತ್ತಿನಲ್ಲೂ ಕೂಡ ಒಬ್ಬ ಬಡವರು ಅಂತ ಬಂದ ತಕ್ಷಣ ಅವರ ಮೇಲೆ ಅವರು ತೋರಿಸುವಂಥ ಪ್ರೀತಿ ಕಾಳಜಿಯನ್ನು ಕಂಡಾಗ ಖಂಡಿತವಾಗಲೂ ಇದನ್ನು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ದೇಶ ಬಹಳ ಶ್ರೀಮಂತ ರಾಷ್ಟ್ರ ಬೇಗ ಆಗುತ್ತೆ ಅನ್ನುವಂತಹ ಭಾವನೆ ಇದರಿಂದ ನಮಗೆ ಗೊತ್ತಾಗುತ್ತೆ ಇವತ್ತು ಕೂಡ ಅಷ್ಟೇ ನಾವೀಗ ಬಂದಿದ್ದೇವೆ ಅವರಲ್ಲಿ ಒಂದು ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ನಾವು ಬಂದಾಗ ಅವರು ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ಬಂದ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಕೂಡ ಮಾತನಾಡುವಾಗ ಅವರು ಹೇಳಿದ ಮಾತು ಒಂದೇ ಏನಲ್ಲ
ಬಡವರ ಸೇವೆ ಮಾಡಿ ನೀವೆಲ್ಲ ಮಾಡಬೇಕು, ದೇವರು ನಿಮಗೆ ಶಕ್ತಿ ಕೊಡ್ತಾರೆ, ಬಡವರ ಸೇವೆ ಮಾಡಿ ಅಂತ ಹೇಳುವಂಥ ಅವ್ರ ಮಾತನ್ನು ಖಂಡಿತವಾಗ್ಲೂ ಅದೇ ಉದ್ದೇಶವನ್ನು ಇಟ್ಕೊಂಡು ನಾವು ಬಂದವರು. ಅವರ ಒಂದು ಏನು ಆಶೆ ಆಕಾಂಕ್ಷೆಗಳಿದ್ದಾರೆ, ಬಹುಶಃ ಅವರು ಒಂದು ಕೇಂದ್ರ ಮಂತ್ರಿಗಳಾಗಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅದನ್ನು ಅವರ ಇನ್ನೂ ಕೆಲವು ಕನಸುಗಳಿತ್ತು, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಹೊತ್ತಿನಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.